ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಸಾಧಾರಣ ಕಾಲದ 32ನೆಯ ಭಾನುವಾರ. ಈ ದಿವ್ಯ ಬಲಿಪೂಜೆಯನ್ನು ಅನಾರೋಗ್ಯದ ನಿಮಿತ್ತ ದೇವಾಲಯಕ್ಕೆ ಹೋಗಲಾಗದ ಹಾಗೂ ಅನಾರೋಗ್ಯದ ನಿಮಿತ್ತ ಹಾಸಿಗೆಯಲ್ಲಿರುವ ಎಲ್ಲ ರೋಗಿಗಳಿಗಾಗಿ ಮತ್ತು ಅವರ ಆರೋಗ್ಯಕ್ಕಾಗಿ, ಕುಟುಂಬದಲ್ಲಿ ಅಸಮಾಧಾನ ಅಶಾಂತಿ ಇರುವ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನಕ್ಕಾಗಿ ನಾನು ಈ ದಿವ್ಯ ಬಲಿಪೂಜೆಯನ್ನು ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ಅರ್ಪಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿ ಸ್ವರೂಪರಾದ ಪಿತ ದೇವರಲ್ಲಿ ನನ್ನ ಸಹೋದರ ಸಹೋದರಿಯರೇ, ಪಿತ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕ ಕುಮಾರ ಯೇಸುವನ್ನು ನಮಗಾಗಿ, ಈ ಲೋಕಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಧಾರೆ ಎರೆದರು. ಆ ಯೇಸು ನಾಮದಲ್ಲಿ ನಾವೆಲ್ಲರೂ ಇಲ್ಲಿ ಜೊತೆಗೂಡಿದ್ದೇವೆ. ಯೇಸು ನಮಗೆ ಕೊಟ್ಟ ಶ್ರೇಷ್ಠ ಬಲಿ ಈ ಪರಮ ಪ್ರಸಾದ. ಈ ಪರಮ ಪ್ರಸಾದವನ್ನು ನಾವು ಜೊತೆಗೂಡಿ ಅರ್ಪಿಸುವಾಗ ನಾವೆಲ್ಲರೂ ದೇವರ ಪ್ರಸನ್ನತೆಯಿಂದ, ಕೃಪೆಯಿಂದ ತುಂಬಲ್ಪಡುತ್ತೇವೆ ಮತ್ತು ನಮಗೆ ಹೊಸ ಬಲ, ಚೈತನ್ಯ ಲಭ್ಯವಾಗುತ್ತದೆ. ಅನೇಕ ಬಾರಿ ನಾವು ಕುಗ್ಗಿ ಹೋಗುತ್ತೇವೆ, ನಿರಾಶೆಗೊಳಗಾಗುತ್ತೇವೆ, ಜುಗುಪ್ಸೆಗೆ ಒಳಗಾಗುತ್ತೇವೆ. ಕಾರಣ ನಮ್ಮಲ್ಲಿರುವ ಬಲಹೀನತೆ, ನಮ್ಮಲ್ಲಿರುವ ಪಾಪಕ್ಕೆ ಪಶ್ಚಾತ್ತಾಪ ಪಡೋಣ. ದೇವರ ಕೃಪೆಯನ್ನು ಈ ದಿವ್ಯ ಬಲಿ ಪೂಜೆ ಮೂಲಕ ನಮ್ಮದಾಗಿಸೋಣ. ಪಶ್ಚಾತ್ತಾಪ ಹೃದಯದಿಂದ ಎಲ್ಲ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಜೊತೆಗೂಡಿ ನಾವು ಹೇಳೋಣ: ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸುಧಾ ಕನಿಗೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ದಯಾಮಯ ದೇವರೇ, ನಮಗೆ ಹಾನಿಕರವಾದುದೆಲ್ಲವನ್ನು ನಮ್ಮಿಂದ ದಯೆಯಿಂದ ತೊಲಗಿಸಿರಿ. ಹೀಗೆ ತನುಮನಗಳಲ್ಲಿ ನಿರಾತಂಕವಾಗಿ ಹೃದಯದ ಸ್ವಾತಂತ್ರ್ಯದಲ್ಲಿ ನಿಮಗೆ ಸಂಬಂಧಪಟ್ಟವುಗಳನ್ನೇ ನಾವು ಸದಾ ರಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರವು ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಮೊದಲನೆಯ ವಾಚನ, ಸುಜ್ಞಾನ ಗ್ರಂಥದಿಂದ ವಾಚನ. ಸುಜ್ಞಾನವೆಂಬಾಕೆ ತೇಜೋಪುಂಜಳಾಗಿ ಇರುವಳು, ಅವಳ ಕಾಂತಿ ಕುಂದದು. ಪ್ರೀತಿಸುವವರಿಗೆ ಸಹಜವಾಗಿ ಗೋಚರವಾಗುವಳು, ಅರಸುವವರಿಗೆ ಸಿಕ್ಕುವಳು. ತನ್ನನ್ನು ತಿಳಿಯಲಪೇಕ್ಷಿಸುವವರ ಹತ್ತಿರಕ್ಕೆ ತಾನೇ ಬಂದು ತಿಳಿಯಪಡಿಸಿಕೊಳ್ಳುತ್ತಾಳೆ. ಅವಳನ್ನು ಹುಡುಕಲು ನಸುಕಿನಲ್ಲೇ ಏಳುವ ಪರಿಶ್ರಮ ಬೇಡ. ಕಾರಣ ತನ್ನ ಬಾಗಿಲಲ್ಲೇ ಅವಳು ಕುಳಿತಿರುವುದನ್ನು ಕಾಣುವನಾತ. ಅವಳ ಮೇಲೆ ನಿಗವಿಟ್ಟಿರುವವನು ಬುದ್ಧಿ ಸಂಪನ್ನನಾಗುವನು. ಅವಳನ್ನೇ ಕಾಯ್ದಿರುವವನು ಚಿಂತೆಯಿಂದ ಬೇಗ ಮುಕ್ತನಾಗುವನು. ಸುಜ್ಞಾನ ತನಗೆ ಯೋಗ್ಯರಾದವರನ್ನು ಅರಸುತ್ತಾ ಸಂಚರಿಸುತ್ತಾಳೆ. ಹಾದಿಯಲ್ಲೇ ಅವರಿಗೆ ಪ್ರಸನ್ನಳಾಗಿ ಕಾಣಿಸಿಕೊಳ್ಳುತ್ತಾಳೆ. ಅವರ ಪ್ರತಿಯೊಂದು ಆಲೋಚನೆಯಲ್ಲೂ ಅವರೊಂದಿಗಿರುತ್ತಾಳೆ. ಪ್ರಭುವಿನ ವಾಕ್ಯ. ದೇವರಿಗೆ ಘನತೆ ಸಲ್ಲಲಿ. ದೇವಾ ನೀನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ದೇವಾ ನೀನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ
ಶಕ್ತಿ ಪ್ರತಿಭೆಯನ್ನು ಕಂಡಿರುವೆನಲ್ಲಿ. ಪ್ರಾಣಕ್ಕಿಂತ ಮಿಗಿಲಾದುದು ನಿನ್ನ ಛಲ ಪ್ರೀತಿ. ಎಡೆಬಿಡದೆ ಮಾಡ್ಬೋದು ನನ್ನಿ ತುಟಿ ನಿನ್ನ ಸ್ತುತಿ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ನಿನ್ನ ಸ್ತುತಿಸುವೆ ಜೀವಮಾನ ಪರ್ಯಂತ. ಕೈ ಮುಗಿವೆ ನಿನ್ನ ನಾಮದ ಸ್ಮರಣಾರ್ಥ. ಭ್ರಷ್ಟಾನ ತಿಂದಂತೆ ಎನ್ನ ಮನ ಸಂತೃಪ್ತ. ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯ್ ತುಂಬ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ಪೌಲನು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಮೃತರ ಮುಂದಿನ ಸ್ಥಿತಿಗತಿಯ ವಿಷಯವಾಗಿ ನೀವು ತಿಳಿದಿರಬೇಕು ಎಂಬುದೇ ನಮ್ಮ ಬಯಕೆ. ಏಕೆಂದರೆ ನಂಬಿಕೆ ನಿರೀಕ್ಷೆ ಇಲ್ಲದ ಇತರರಂತೆ ಮೃತರಿಗಾಗಿ ನೀವು ದುಃಖಿಸಬಾರದು. ಯೇಸು ಸತ್ತು ಪುನರುತ್ಥಾನ ಹೊಂದಿದ್ದಾರೆಂದು ನಾವು ವಿಶ್ವಾಸಿಸುತ್ತೇವೆ ಅಲ್ಲವೇ? ಹಾಗೆಯೇ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಮರಣ ಹೊಂದಿದ್ದವರನ್ನು ದೇವರು ಯೇಸು ಕ್ರಿಸ್ತರೊಡನೆ ಮರಳಿ ಕರೆದುಕೊಳ್ಳುತ್ತಾರೆ. ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾವು ನಿಮಗೆ ಹೇಳುತ್ತೇವೆ, ಪ್ರಭು ಪುನರಾಗಮಿಸುವಾಗ ಇನ್ನು ಬದುಕಿರುವ ನಾವು ಮೃತರಾಗಿರುವ ಇತರರಿಗಿಂತಲೂ ಮುಂದಿನವರಾಗುವುದಿಲ್ಲ. ಆಜ್ಞಾಘೋಷವಾದಾಗ, ಪ್ರಧಾನ ದೂತನ ಧ್ವನಿಯು ಕೇಳಿ ಬಂದಾಗ, ದೇವರ ತುತ್ತೂರಿ ನಾದಗೈದಾಗ ಪ್ರಭುವೇ ಸ್ವರ್ಗದಿಂದ ಇಳಿದು ಬರುತ್ತಾರೆ. ಆಗ ಕ್ರಿಸ್ತಸ್ಥರಾಗಿ ಮೃತರಾದವರು ಮೊದಲು ಎದ್ದು ಬರುತ್ತಾರೆ. ಆಮೇಲೆ ಇನ್ನು ಬದುಕಿರುವ ನಾವು ಎದ್ದು ಬಂದವರೊಡನೆ ಆಕಾಶ ಮಂಡಲದಲ್ಲಿ ಪ್ರಭುವನ್ನು ಎದುರುಗೊಳ್ಳಲು ಮೇಘರೂಢರಾಗಿ ಮೇಲಕ್ಕೆ ಒಯ್ಯಲ್ಪಡುತ್ತೇವೆ. ಹೀಗೆ ಸರ್ವದಾ ನಾವು ಪ್ರಭುವಿನೊಂದಿಗೆ ಇರುತ್ತೇವೆ. ಆದುದರಿಂದ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೀವು ಸಹ ಸಿದ್ಧರಾಗಿರಿ, ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು. ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಹೇಗಿರುವುದು ಎನ್ನುವುದಕ್ಕೆ ಈ ಸಾಮತಿಯನ್ನು ಕೊಡಬಹುದು.
10 ಮಂದಿ ಕನ್ಯೆಯರು ದೀಪಾರತಿ ಹಿಡಿದು ಮಧುವಣಿಗನನ್ನು ಎದುರುಗೊಳ್ಳಲು ಹೋದರು. ಅವರಲ್ಲಿ 5 ವಿವೇಕಿಗಳು, 5 ಅವಿವೇಕಿಗಳು. ಅವಿವೇಕಿಗಳು ದೀಪಗಳನ್ನು ತೆಗೆದುಕೊಂಡರೆ ಹೊರತು ಜೊತೆಗೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ. ವಿವೇಕಿಗಳಾದರೋ ದೀಪಗಳ ಜೊತೆಗೆ ಬುಡ್ಡಿಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡರು. ಮಧುವಣಿಗ ಬರುವುದು ತಡವಾಯಿತು. ಅವರೆಲ್ಲರೂ ತೂಕಡಿಸುತ್ತಾ ಹಾಗೆ ನಿದ್ರೆ ಹೋದರು. ನಡುರಾತ್ರಿಯ ವೇಳೆ, ಇಗೋ ಮಧುವಣಿಗ ಬರುತ್ತಿದ್ದಾನೆ, ಬನ್ನಿ ಆತನನ್ನು ಎದುರುಗೊಳ್ಳಿ ಎಂಬ ಕೂಗು ಕೇಳಿಸಿತು. ಕನ್ಯೆಯರೆಲ್ಲರೂ ಎದ್ದರು. ತಮ್ಮ ತಮ್ಮ ದೀಪದ ಬತ್ತಿಯನ್ನು ಸರಿ ಮಾಡಿದರು. ಅವಿವೇಕಿಗಳು, ತಮ್ಮ ದೀಪಗಳು ಆರಿ ಹೋಗುತ್ತಾ ಇವೆ, ನಿಮ್ಮ ಎಣ್ಣೆಯಲ್ಲಿ ನಮಗೂ ಸ್ವಲ್ಪ ಕೊಡಿ ಎಂದು ವಿವೇಕಿಗಳನ್ನು ಕೇಳಿಕೊಂಡರು. ಅದಕ್ಕೆ ಅವರು, ನಿಮಗೆ ಕೊಟ್ಟರೆ ನಿಮಗೂ ಸಾಲದೇ ಹೋದೀತು, ನೀವು ಅಂಗಡಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಎಂದರು. ಅಂತೆಯೇ ಅವರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದಾಗ ಮಧುವಣಿಗನು ಬಂದೇ ಬಿಟ್ಟನು. ಸಿದ್ಧರಾಗಿದ್ದವರು ಅವನ ಸಂಗಡ ವಿವಾಹ ಮಹೋತ್ಸವಕ್ಕೆ ಹೋದರು. ಕಲ್ಯಾಣ ಮಂಟಪದ ಬಾಗಿಲುಗಳನ್ನು ಮುಚ್ಚಲಾಯಿತು. ಉಳಿದ ಕನ್ಯೆಯರು ಅನಂತರ ಬಂದರು. ಸ್ವಾಮಿ, ಸ್ವಾಮಿ, ನಮಗೆ ಬಾಗಿಲು ತೆರೆಯಿರಿ ಎಂದು ಕೂಗಿಕೊಂಡರು. ಅದಕ್ಕೆ ಉತ್ತರವಾಗಿ ಆ ಮಧುವಣಿಗ, ಅದಾಗದು, ನೀವು ಯಾರೋ ನನಗೆ ಗೊತ್ತಿಲ್ಲ ಎಂದು ಬಿಟ್ಟ. ಆದುದರಿಂದ ಜಾಗೃತರಾಗಿರಿ, ಏಕೆಂದರೆ ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುತ್ತದೆಂದು ನಿಮಗೆ ತಿಳಿಯದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ನಿನ್ನ ಕೃಪೆಯೊಂದೇ ಸಾಕೆನಗೆ ಓ ಯೇಸುವೆ, ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯೊಂದು ನಮಗೆ ಸಾಕು. ಅವರ ಬಲದಿಂದ ನಾವು ಈ ಲೋಕವನ್ನು ಜಯಿಸಬಹುದು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ 3 ವಚನಗಳನ್ನು ನಾವು ಧ್ಯಾನಿಸೋಣ. ಒಂದು ಸಂದೇಶವಂತೂ ಸ್ಪಷ್ಟ, ನಾವು ದೇವರ ಕೃಪೆಯಲ್ಲಿ ಜೀವಿಸಬೇಕು. ನಾವು ಸರ್ವ ಸನ್ನದ್ಧರಾಗಿರಬೇಕು, ಸಿದ್ಧರಾಗಿರಬೇಕು. ನೋಡಿ, ಇವತ್ತು 32ನೆಯ ಭಾನುವಾರ ಸಾಧಾರಣ ಕಾಲ, ಬರುವ ವಾರ 33, ತದನಂತರ ವಿಶ್ವದ ಅರಸ ಪ್ರಭು ಯೇಸುವಿನ ಹಬ್ಬ. ತದನಂತರ ನಾವು ಆಗಮನ ಕಾಲಕ್ಕೆ ಕಾಲಿಡ್ತೀವಿ. ಪ್ರತಿಯೊಂದು ವಾಚನಗಳು ನಮಗೆ ದೈವ ರಾಜ್ಯಕ್ಕೆ ಸಿದ್ಧತೆ, ನಮ್ಮ ಜೀವನದಲ್ಲಿ ಪರಿವರ್ತನೆಗೆ ಒಂದು ಆದ್ಯತೆ ನೀಡಲು ಕರೆ ನೀಡುತ್ತದೆ. ಇಂದಿನ ಮೊದಲನೇ ವಾಚನ ನೀವು ಆಲಿಸಿದ್ದೇ ಆದರೆ, ಸುಜ್ಞಾನದ ಕುರಿತು ನಮಗೆ ಸುಜ್ಞಾನವು ಏನು ತಿಳಿಸುತ್ತದೆ ಅದನ್ನು ನಾವು ಧ್ಯಾನಿಸೋಣ. ಈ ಸುಜ್ಞಾನ ಅಂದ್ರೆ ವಿಸ್ಡಮ್ ಆಫ್ ಗಾಡ್, ದೇವರ ಜ್ಞಾನ. ಇದು ಯಾರಿಗೆ ಸಿಗುತ್ತೆ? ಇನ್ನೊಂದು ಅರ್ಥದಲ್ಲಿ ಈ ಸುಜ್ಞಾನ ಪವಿತ್ರ ಆತ್ಮ, ಅದು ಕೂಡ ದೇವರ ವಿಶೇಷ ವರ ನಮಗೆ. ಯೇಸುವಿನಲ್ಲಿ ಈ ಸುಜ್ಞಾನದ ಭಂಡಾರ ಇದೆ, ನಿಧಿ ಇದೆ. ಅದಕ್ಕಾಗಿ ದೇವರ ವಾಕ್ಯದ ಹತ್ರ ಬಂದಾಗ, ಯೇಸುವಿನ ಹತ್ರ ಬಂದಾಗ ಆ ಸುಜ್ಞಾನದ ಆಶೀರ್ವಾದ ನಮಗೆ ಸಿಗುತ್ತೆ. ಅದಕ್ಕೆ ನಾವು ಶ್ಲೋಕದಲ್ಲಿ ಹಾಡಿದ್ವಿ, ದೇವ, ಓ ಎನ್ನ ದೇವ, ನಿನಗಾಗಿ ನಾ ಕಾದಿರುವೆ. ಯಾಕೆ ಕಾದಿರುವೆ ನಾನು? ಆ ನಿನ್ನ ಜೀವ ಜಲಕ್ಕಾಗಿ ಕಾದಿರುವೆ, ದರ್ಶನಕ್ಕಾಗಿ ಕಾದಿರುವೆ, ಜೀವಮಾನ ಪರ್ಯಂತ ನಿನ್ನೊಡನೆ ಜೀವಿಸಲು ಕಾದಿರುವೆ. ಈ ಸುಜ್ಞಾನ ಸಿಕ್ಕಿದಾಗ ನಮಗೆ ಉಳಿದವು ಎಲ್ಲವೂ ಕ್ಷುಲ್ಲಕವಾಗಿ ಬಿಡುತ್ತೆ. ಸುಜ್ಞಾನ ನಮಗೆ ನಿಜವಾದ ಆನಂದ, ನಿಜವಾದ ಶಾಂತಿ, ಸಮಾಧಾನ, ನಿಜವಾದ ಈ ಜೀವನದ ಅರ್ಥ ತಿಳಿಸಿಕೊಡುತ್ತದೆ. ಅದಕ್ಕಾಗಿ ಈ ವಾಚನ ಹೀಗೆ ಹೇಳುತ್ತೆ, ಸುಜ್ಞಾನವೆಂಬಾಕೆ ತೇಜೋಪುಂಜಳಾಗಿ ಇರುವಳು, ತೇಜಸ್ಸಿನಿಂದ ನಮ್ಮನ್ನು ತುಂಬಿಸುವಳು, ಅವಳ ಕಾಂತಿ ಕುಂದದು. ನೋಡಿ, ಆ ಸುಜ್ಞಾನ ನಮ್ಮಲ್ಲಿದ್ದಾಗ ನಾವು ನಿರಾಶೆಗೆ ಒಳಗಾಗುವುದಿಲ್ಲ, ಜುಗುಪ್ಸೆಗೆ ಒಳಗಾಗುವುದಿಲ್ಲ, ಏಕಾಂಗಿತನ ನಮಗೆ ಬರುವುದಿಲ್ಲ. ನಾವು ಎಲ್ಲದರಲ್ಲೂ ಸಂತ ಪೌಲರಂತೆ
ಸಂತುಷ್ಟರಾಗಲು ನಾವು ಕಲಿತೀವಿ. ಅವ್ರು ಹೇಳ್ತಾರೆ, ನೀರಡಿಕೆ, ಬಾಯಾರಿಕೆ, ಹಸಿವು, ಏನೇ ಕಷ್ಟ ನಷ್ಟ ಹಿಂಸೆ ಏನೇ ಬಂದ್ರು ನಾನು ಸಂತೃಪ್ತನಾಗಿರುವುದನ್ನು ಕಲಿತಿದ್ದೇನೆ. ಅದಕ್ಕೆ ಕಾರಣ ಈ ಸುಜ್ಞಾನ. ಅವರ ಕಾಂತಿ ಕುಂದದು. ಪ್ರೀತಿಸುವವರಿಗೆ ಸಹಜವಾಗಿ ಗೋಚರವಾಗುವಳು. ದೇವರನ್ನು ಪ್ರೀತಿಸುವವರಿಗೆ, ಸ್ವಾರ್ಥೆಯನ್ನು ಪ್ರೀತಿಸುವವರಿಗೆ, ಪ್ರಾರ್ಥನೆಯನ್ನು ಪ್ರೀತಿಸುವವರಿಗೆ, ಸಂಸ್ಕಾರಗಳನ್ನು ಪ್ರೀತಿಸುವವರಿಗೆ ಗೋಚರವಾಗುವಳು. ಹರಸುವವರಿಗೆ ಸಿಕ್ಕುವಳು. ನೋಡಿ, ಹುಡುಕಿರಿ, ಅವಳು ಸಿಕ್ಕುವಳು. ಈ ಸುಜ್ಞಾನ ನಿಮಗೆ ಸಿಗುವುದು. ತನ್ನನ್ನು ತಿಳಿಯಲು ಅಪೇಕ್ಷಿಸುವವರ ಹತ್ತಿರಕ್ಕೆ ತಾನೇ ಬಂದು ತಿಳಿಯಪಡಿಸಿಕೊಡುತ್ತಾಳೆ. ಅಂದ್ರೆ ನಮ್ಮಲ್ಲಿ ಏನ್ ಬೇಕು? ನಾವು ನಮ್ಮನ್ನೇ ದೇವರ ಮುಂದೆ ತೆರೆದಿಡಬೇಕು. ವಿ ಹ್ಯಾವ್ ಟು ಓಪನ್ ಅವರ್ ಸೆಲ್ಸ್. ನಾವು ಡುಪ್ಲಿಕೇಟ್ ಲೈಫ್ ಅಂದರೆ ನಾವು ಈ ಒಂದು ಒಳಗೊಂದು ಹೊರಗೊಂದು ಜೀವನ ಜೀವಿಸಲಿಕ್ಕೆ ಆಗುವುದಿಲ್ಲ. ಅದರಿಂದ ಕೃತಕ ಜೀವನ ಜೀವಿಸಲಿಕ್ಕೆ ಆಗುವುದಿಲ್ಲ. ನಾವು ನಮ್ಮನ್ನೇ ದೇವರ ಮುಂದೆ ತೆರೆದಿಡಬೇಕು. ದೇವರಿಗೆ ನಮ್ಮನ್ನು ಸಮರ್ಪಿಸಬೇಕು. ಅವಳನ್ನು ಹುಡುಕಲು ನಸುಕಿನಲ್ಲೇ ಏಳುವ ಪರಿಶ್ರಮ ಬೇಡ. ಕಾರಣ ತನ್ನ ಬಾಗಿಲಲ್ಲೇ ಅವಳು ಕುಳಿತಿರುವುದನ್ನು ಕಾಣುವ ನಾಥ. ಅವಳ ಮೇಲೆ ನಿಗವಿಟ್ಟಿರುವವನು ಬುದ್ಧಿ ಸಂಪನ್ನನಾಗುವನು. ಅಂದರೆ ಆ ಸುಜ್ಞಾನಕ್ಕಾಗಿ ನೀನು ಪ್ರಯತ್ನ ಪಡುವುದಲ್ಲ, ಆ ಸುಜ್ಞಾನ ದೇವರ ಕೃಪೆ. ನೋಡಿ, ಆ ಕೃಪೆ ಹೇಗೆ ನಾವು ಆ ಪ್ರೀತಿಯಿಂದ ಪಡೆಯಬೇಕು. ನನ್ನ ಪ್ರಯತ್ನ, ನನ್ನ ಪರಿಶ್ರಮ, ನಾನು ಬೆವರು ಸುರಿಸ್ತೀನಿ, ನಾನು ಪಡೆಯಬೇಕು, ಅದು ಅಲ್ಲ. ಬದಲಾಗಿ ದೇವರ ಪ್ರೀತಿ ನಮಗೆ ಉಚಿತವಾಗಿ ಸಿಗುತ್ತೆ. ನಾನು ನಿಸ್ವಾರ್ಥತೆಯಿಂದ ದೇವರ ಮುಂದೆ ನಿಲ್ಲಬೇಕು. ಸುಜ್ಞಾನ ತನಗೆ ಯೋಗ್ಯರಾದವರನ್ನು ಹರಸುತ್ತಾ ಸಂಚರಿಸುತ್ತಾಳೆ. ನೋಡಿ, ಈ ದೇವರ ಜ್ಞಾನ, ಈ ಸುಜ್ಞಾನ, ಈ ವಿಸ್ಡಮ್ ಯಾರನ್ನು ಹರಸುತ್ತಾಳೆ? ತನಗೆ ಯೋಗ್ಯರಾದವರನ್ನು. ಹೇಗೆ ಯೋಗ್ಯರಾಗಬೇಕು? ನಾನು ಹೇಳಿದೆ, ನಾವು ದೇವರ ಮುಂದೆ ನಮ್ಮನ್ನೇ ತಗ್ಗಿಸಿಕೊಳ್ಳಬೇಕು. ಹಾದಿಯಲ್ಲೇ ಅವರಿಗೆ ಪ್ರಸನ್ನಳಾಗಿ ಕಾಣಿಸಿಕೊಳ್ಳುತ್ತಾಳೆ. ಅವರ ಪ್ರತಿಯೊಂದು ಆಲೋಚನೆಯಲ್ಲೂ ಅವರೊಂದಿಗಿರುತ್ತಾಳೆ. ಅಂದರೆ ಈ ಸುಜ್ಞಾನ ನಮ್ಮನ್ನು ನಡೆಸುತ್ತದೆ. ಈ ಮೊದಲ ವಾಚನಕ್ಕೂ ಮೂರನೇ ವಾಚನಕ್ಕೂ ಒಂದು ಸಂಬಂಧ ಇದೆ. ಇಲ್ಲಿ ನೀವು ನೋಡ್ತೀರಿ, 10 ಮಂದಿ ಕನ್ಯೆಯರು, 5 ಸುಜ್ಞಾನ ಇದ್ದವರು, 5 ಮಂದಿ ಸುಜ್ಞಾನ ಇಲ್ಲದವರು, 5 ಮಂದಿ ಕೃಪೆಯಲ್ಲಿ ಇದ್ದವರು, 5 ಮಂದಿ ಕೃಪೆಯಲ್ಲಿ ಇಲ್ಲದವರು, 5 ಮಂದಿ ಚೈತನ್ಯದಿಂದ ತುಂಬಿದವರು, 5 ಮಂದಿ ಆಲಸ್ಯಗಳು. ನೋಡಿ, 5 ಮಂದಿ ಒಳ್ಳೆಯದನ್ನು ಅರಿತವರು, 5 ಮಂದಿ ಒಳ್ಳೆಯದನ್ನು ಅರಿಯಲು ಸಮಯ ಸಿಕ್ಕರೂ ಅದನ್ನು ಅರಿಯದವರು. ಅಂದರೆ ಈ 5 ಮಂದಿ ಸಿದ್ಧತೆ ಮಾಡಿ ಅಲ್ಲಿ ನಿಂತವರು, ಇನ್ನು 5 ಮಂದಿ ಸಿದ್ಧತೆ ಮಾಡದೆ ಆಲಸಿಗಳಾದವರು. ಅದಕ್ಕೆ ಇವತ್ತು ಅತಿ ಪ್ರಮುಖವಾದುದು ಸಿದ್ಧತೆ, ದೇವರ ಕೃಪೆ. ನೋಡಿ, ಆ ದೇವರ ಆ ಕೃಪೆ ನಮ್ಮಲ್ಲಿ ಸದಾ ಇರಬೇಕು. ಆ ಹಣತೆ ನಮ್ಮಲ್ಲಿ ಉರಿತಿರಬೇಕು. ನಾವು ಯಾವಾಗಲೊಂದು ಹಾಡಾಡ್ತೀವಿ, ದಿಸ್ ಲಿಟಲ್ ಲ್ಯಾಂಪ್ ಇಟ್ ಶುಡ್ ಶೈನ್ ಇನ್ ಮೀ. ಅಂದ್ರೆ ಏನು? ಈ ಬೆಳಕು ಕ್ರಿಸ್ತ ನನ್ನಲ್ಲಿ ಪ್ರಜ್ವಲಿಸಬೇಕು, ದೇವರ ಕೃಪೆ ನನ್ನಲ್ಲಿ ಪ್ರಜ್ವಲಿಸಬೇಕು. ಆವಾಗ ಎಲ್ಲವೂ ಆಶೀರ್ವಾದವಾಗುವುದು. ಈ 10 ಮಂದಿ ಕನ್ಯೆಯರಲ್ಲಿ ಏನ್ ಮಾಡಿದ್ರು? ಇಲ್ಲಿ ಯೇಸು ಈ ಸಾಮರ್ಥ್ಯ ಹೇಳ್ತಾರೆ. ಯಾಕೆ? ಸ್ವರ್ಗ ಸಾಮ್ರಾಜ್ಯ ಹೇಗಿರುವುದು, ಈಗ ಕಿಂಗ್ಡಮ್ ಆಫ್ ಗಾಡ್, ಈ ದೇವರ ರಾಜ್ಯ ಹೇಗಿದೆ, ನಾವು ಹೇಗೆ ಸಿದ್ಧರಾಗಬೇಕು, ಇದು ನನಗೂ ನಿಮಗೂ ಕೊಟ್ಟ ಒಂದು ಸಾಮರ್ಥ್ಯ. 10 ಮಂದಿ ಕನ್ಯೆಯರು ದೀಪಾರತಿ ಹಿಡಿದು ಮಧುವಣಿಗನನ್ನು ಎದುರುಗೊಳ್ಳಲು ಹೋದರು. ಈಗ ನಮಗೆ ಮಧುವಣಿಗ ಯೇಸು ಸ್ವಾಮಿ. ನಾವು ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ಎದುರುಗೊಳ್ಳಲು ಈ ಲೋಕದಲ್ಲಿ ಸಿದ್ಧತೆ ಮಾಡ್ತಾ ಇದ್ದೀವಿ. ಅವರಲ್ಲಿ 5 ವಿವೇಕಿಗಳು, 5 ಅವಿವೇಕಿಗಳು. ಅವಿವೇಕಿಗಳು ದೀಪಗಳನ್ನು ತೆಗೆದುಕೊಂಡರೆ ಹೊರತು ಜೊತೆಗೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ. ನೋಡಿ, ದೀಪಗಳು, ಈ ದೇಹ ಒಂದು ದೀಪ. ಈ ದೇಹ ದೇವರ ಆಲಯ, ಪರಿಶುದ್ಧಾತ್ಮರ ನಿಲಯ. ಈ ಎಣ್ಣೆ ಅಂದ್ರೆ ಏನು? ಈ ಎಣ್ಣೆ ಅಂದರೆ ದೇವರ ವರಪ್ರಸಾದ, ಕೃಪೆ, ದ ಗ್ರೇಸ್ ಆಫ್ ಗಾಡ್. ವಿ ಶುಡ್ ಲೀವ್ ಎವ್ರಿ ಡೇ ಇನ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯಲ್ಲಿ ನಾವು ಜೀವಿಸಬೇಕು. ಅನೇಕರು ಕೃಪೆಯಲ್ಲಿ ಜೀವಿಸುವಲ್ಲ. ಬೆಳಿಗ್ಗೆ ಪ್ರಾರ್ಥನೆ ಇಲ್ಲ, ಸಾಯಂಕಾಲ ಪ್ರಾರ್ಥನೆ ಇಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ, ಸಂಸ್ಕಾರಗಳಿಲ್ಲ, ತಮ್ಮದೇ ನಾಸ್ತಿಕರಂತೆ ಬಾಳುತ್ತಾರಲ್ಲ, ಅವಿವೇಕಿಗಳು. ಈ ಅವಿವೇಕಿಗಳ ಅಂತ್ಯ ಹೆಂಗಾಗುತ್ತೆ ಅದರ ಕುರಿತು ಇವತ್ತು ಈ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಶುಭ ಸಂದೇಶದ ವಾಚನದಲ್ಲಿ
ವಿವೇಕಿಗಳಾದರೂ ದೀಪಗಳ ಜೊತೆಗೆ ಬುಡ್ಡಿಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡರು. ಮದುವಣಿಗೆ ಬರುವುದು ತಡವಾಯಿತು. ನೋಡಿ, ಈಗ ನೋಡಿ, ನಾವು ಯೇಸುಗಾಗಿ ಕಾಯ್ತಾ ಇದ್ದೀವಿ. ಕೆಲವು ಸರಿ ಅವರು ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ. ನಾವು ಸಿದ್ಧತೆ ಮಾಡಲೇಬೇಕು. ಇರ್ಬೋದು ಈ ಸಿದ್ಧತೆಯಲ್ಲಿ ನಾವು ವಯಸ್ಸಾಗಿ ಅಥವಾ ಮಧ್ಯದಲ್ಲೇ ದೇವರ ಬಳಿಗೆ ಹೋಗ್ಬಹುದು, ಹೆದರಬೇಕಾಗಿಲ್ಲ. ಅವರೆಲ್ಲ ತೂಕಡಿಸುತ್ತಾ ಹಾಗೆ ನಿದ್ರೆ ಹೋದರು. ಏನ್ ಮಾಡಿದ್ರು? ತೂಕಡಿಸುತ್ತಾ ನಿದ್ರೆ ಹೋದರು. ಇವತ್ತು ನೋಡಿ, ಕೊರೋನಾ ನಮ್ಮ ನಿದ್ದೆಯನ್ನು ಹೊಡೆದೂಡಿಸಿದೆ. ಎಷ್ಟೋ ಸಮಸ್ಯೆಗೆ ನೀವೆಲ್ಲರೂ ಬಲಿಯಾಗಿದ್ದೀವಿ. ಈ ಸಮಸ್ಯೆಯಿಂದ ಹೊರಗಡೆ ನಾವು ಬರಬೇಕು, ಎಲ್ಲರಟ್ಟಾಗಿದ್ದೀವಿ. ಎಷ್ಟೋ ಮಂದಿ ಇವತ್ತು ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸ್ ಹಾಕ್ಬೇಕು, ಗುಂಪಿನಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮೊದಲಿನಂತೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಇದೆ. ಅದಕ್ಕಾಗಿ ನಾವು ತೂಕಡಿಸುತ್ತಾ ನಿದ್ರೆ ಹೋಗುವುದು ಅಲ್ಲ. ಬಿ ಅಲರ್ಟ್, ಎಚ್ಚರವಾಗಿರಿ, ಸಿದ್ಧರಾಗಿರಿ. ನಡುರಾತ್ರಿಯ ವೇಳೆ ಅಂದ್ರೆ ಆ ಮದುವಣಿಗ ಯಾರು ಯೋಚಿಸಿದ ಸಂದರ್ಭದಲ್ಲಿ ಬರುತ್ತಾನೆ. ಇಗೋ ಮದುವಣಿಗ ಬರುತ್ತಿದ್ದಾನೆ, ಬನ್ನಿ ಆತನನ್ನು ಎದುರುಗೊಳ್ಳಿ ಎಂಬ ಕೂಗು ಕೇಳಿಸಿತು. ಕನ್ಯರೆಲ್ಲರೂ ಎದ್ದರು, ತಮ್ಮ ತಮ್ಮ ದೀಪದ ಬತ್ತಿಯನ್ನು ಸರಿ ಮಾಡಿದರು. ಅವಿವೇಕಿಗಳು, ನಮ್ಮ ದೀಪಗಳು ಆರಿ ಹೋಗುತ್ತಾ ಇವೆ, ನಿಮ್ಮ ಎಣ್ಣೆಯಲ್ಲಿ ನಮಗೂ ಸ್ವಲ್ಪ ಕೊಡಿ ಎಂದು ವಿವೇಕಿಗಳನ್ನು ಕೇಳಿಕೊಂಡರು. ನೋಡಿ, ಅವಿವೇಕಿಗಳು ಏನ್ ಮಾಡಿದ್ರು? ಅವರು ಮಾಡಿದ ತಪ್ಪು. ಅವರು ಸಿದ್ಧರಾಗ್ಲಿಲ್ಲ, ತೂಕಡಿಸಿದ್ರು, ನಿದ್ರೆ ಹೋದ್ರು, ಆಲಸಿಗಳಾದ್ರು. ಈಗ ಬೇರೆಯವರಿಂದ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಯಾರೂ ರಕ್ಷಿಸಲು ಸಾಧ್ಯವಿಲ್ಲ. ನಿನ್ನನ್ನು ರಕ್ಷಿಸಲು ಸಾಧ್ಯವಿರುವುದು ಯೇಸು ಸ್ವಾಮಿ ಮಾತ್ರ. ಪ್ರೈಸ್ ದ ಲಾರ್ಡ್. ಆ ಯೇಸುವಿನಲ್ಲಿ ವಿಶ್ವಾಸವಿಡು, ಯೇಸುವಿನಲ್ಲಿ ನಂಬಿಕೆ ಇಡು, ದೇವರ ವಾಕ್ಯದಲ್ಲಿ ನೀನು ಭರವಸೆ ಇಡು, ಆ ಸುಜ್ಞಾನವನ್ನು ನೀನು ಪಡೆ. ನಮ್ಮ ದೀಪಗಳು ಆರಿ ಹೋಗ್ತಾ ಇವೆ, ನಿಮ್ಮ ಎಣ್ಣೆಯಲ್ಲಿ ನಮಗೂ ಸ್ವಲ್ಪ ಕೊಡಿ ಎಂದು ವಿವೇಕಿಗಳನ್ನು ಕೇಳಿಕೊಂಡರು. ಅದಕ್ಕೆ ಅವರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಸಾಲದೇ ಹೋದೀತು, ನೀವು ಅಂಗಡಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಎಂದರು. ನೋಡಿ, ಏಕೆಂದ್ರೆ ಇವರು ಸಿದ್ಧರಾಗಬೇಕಿತ್ತು. ಕೆಲವು ಸರಿ ಏನ್ ಮಾಡ್ತೀವಿ, ನಾವು ಎಕ್ಸಾಮ್ ಇರುವಾಗ ಸಿದ್ಧರಾಗ್ತೀವಿ. ಕೆಲವರು ಕೊನೆ ಗಳಿಗೆಯಲ್ಲಿ ಸಿದ್ಧರಾಗಲು ನೋಡ್ತಾರೆ, ಕಷ್ಟಪಡ್ತಾರೆ, ಆಗೋಲ್ಲ. ಕಾಪಿ ಹೊಡಿಲಿಕ್ಕೆ ನೋಡ್ತಾರೆ, ಅದು ಪಾಸ್ ಆದ್ರೂ ಪ್ರಯೋಜನ ಇಲ್ಲ, ಜೀವನದಲ್ಲಿ ಯಶಸ್ಸು ಸಿಗೋಲ್ಲ. ಅದಕ್ಕಾಗಿ ಇವತ್ತು ನಾವು ಹೇಗೆ ಸಿದ್ಧರಾಗಿದ್ದೀವಿ, ಈ ವಿವೇಕಿಗಳಂತೆ ಅವಿವೇಕಿಗಳಂತೆ, ಅದನ್ನು ನಾವು ಇವತ್ತು ಧ್ಯಾನ ಮಾಡತಕ್ಕದ್ದು. ಅಂತೆಯೇ ಅವರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದಾಗ ಮದುವಣಿಗನು ಬಂದೇ ಬಿಟ್ಟನು. ಸಿದ್ಧರಾಗಿದ್ದವರು ಅವನ ಸಂಗಡ ವಿವಾಹ ಮಹೋತ್ಸವಕ್ಕೆ ಹೋದರು. ಸಂಸ್ಕಾರಗಳ ಮೂಲಕ, ದೇವರ ವಾಕ್ಯದ ಮೂಲಕ, ಪ್ರಾರ್ಥನೆಯ ಮೂಲಕ ಸಿದ್ಧರಾದವರು ಅವರೊಟ್ಟಿಗೆ ಹೋಗುವರು. ಕಲ್ಯಾಣ ಮಂಟಪದ ಬಾಗಿಲು ಮುಚ್ಚಲಾಯಿತು. ಉಳಿದ ಕನ್ಯೆಯರು ಅನಂತರ ಬಂದರು. ತಡ ಮಾಡಬೇಡ, ಸ್ವಾಮಿ ಸ್ವಾಮಿ ನಮಗೆ ಬಾಗಿಲು ತೆರೆಯಿರಿ ಎಂದು ಕೂಗಿಕೊಂಡರು. ಅದಕ್ಕೆ ಉತ್ತರವಾಗಿ ಆ ಮದುವಣಿಗ, ಅದಾಗದು, ನೀವು ಯಾರೂ ನನಗೆ ಗೊತ್ತಿಲ್ಲ ಎಂದು ಬಿಟ್ಟ. ಆದುದರಿಂದ ಜಾಗೃತರಾಗಿರಿ, ಏಕೆಂದರೆ ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುತ್ತದೆಂದು ನಿಮಗೆ ತಿಳಿಯದು. ಆ ದಿನ ಆ ಗಳಿಗೆ ಯಾವಾಗ ಬರುತ್ತದೆ ನಿಮಗೆ ತಿಳಿಯದು. ಅಂದರೆ ನಾವೆಲ್ಲರೂ ಆ ದಿನಕ್ಕಾಗಿ ಸಿದ್ಧರಾಗಬೇಕು. ಅಂದರೆ ದೇವರ ಕೃಪೆಯಲ್ಲಿ ನಾವು ಜೀವಿಸಬೇಕು, ಪರಿಶುದ್ಧತೆಯಲ್ಲಿ ಬಾಳಬೇಕು, ದೇವರ ಸುಜ್ಞಾನವನ್ನು ನಾವು ಗಳಿಸಿಕೊಳ್ಳಬೇಕು, ದೇವರ ವಾಕ್ಯದ ಮೂಲಕ ಅದನ್ನು ಪಡೆದುಕೊಳ್ಳಬೇಕು. ನಮಗೆ ಭರವಸೆಯನ್ನು ಕೊಡುವ ವಾಚನ ಎರಡನೆಯ ವಾಚನ. ಈ ವಾಚನದಲ್ಲಿ ಸಂತ ಪೌಲರು ನಾವು ಭರವಸೆ ಕಳೆದುಕೊಳ್ಳದೆ, ನಂಬಿಕೆ ಕಳೆದುಕೊಳ್ಳದೆ ಜೀವಿಸುವುದು ಹೇಗೆ ಎಂಬುದಾಗಿ ತೋರಿಸಿಕೊಡುತ್ತಾರೆ. ಮೃತರ ಮುಂದಿನ ಸ್ಥಿತಿಗತಿ ಹೇಗೆ? ಸಹೋದರರೇ, ಮೃತರ ಮುಂದಿನ ಸ್ಥಿತಿಗತಿಯ ವಿಷಯವಾಗಿ ನೀವು ತಿಳಿದಿರಬೇಕು ಎಂಬುದೇ ನಮ್ಮ ಬಯಕೆ. ಏಕೆಂದರೆ ನಂಬಿಕೆ ನಿರೀಕ್ಷೆ ಇಲ್ಲದ ಇತರರಂತೆ ಮೃತರಿಗಾಗಿ ನೀವು ದುಃಖಿಸಬಾರದು. ನೋಡಿ, ಸಾವು ನಮ್ಮನ್ನು ಏನೂ ಮಾಡಲಾಗುವುದಿಲ್ಲ. ಸಾವು ನಮ್ಮ ಅಂತ್ಯವಲ್ಲ, ನಮಗೆ ಪುನರುತ್ಥಾನವಿದೆ. ಯೇಸು ಸತ್ತು ಪುನರುತ್ಥಾನ ಹೊಂದಿದರೆಂದು ನಾವು ವಿಶ್ವಾಸಿಸುತ್ತೇವೆ ಅಲ್ಲವೇ? ಇದು ನಮ್ಮ ವಿಶ್ವಾಸ. ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಮರಣ ಹೊಂದಿದವರನ್ನು ದೇವರು ಯೇಸು ಕ್ರಿಸ್ತರೊಡನೆ ಮರಳಿ ಕರೆದುಕೊಳ್ಳುತ್ತಾರೆ. ನೋಡಿ, ಯಾರೆಲ್ಲ ಯೇಸುವಿನಲ್ಲಿ ವಿಶ್ವಾಸ ಬಿಡುತ್ತಾರೆ, ಆ ವಿಶ್ವಾಸ ಕೂಡ ದೇವರ ವರ, ದೇವರ ಕೃಪೆ, ಪವಿತ್ರಾತ್ಮರ ದಾನ, ವರದಾನ. ಯಾರೆಲ್ಲ ವಿಶ್ವಾಸ ಬಿಡುತ್ತಾರೆ ಅವರು ಯೇಸುವಿನೊಟ್ಟಿಗೆ ಒಂದಾಗುತ್ತಾರೆ. ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾವು ನಿಮಗೆ ಹೇಳುತ್ತೇವೆ, ಪ್ರಭು ಪುನರಾಗಮಿಸುವಾಗ ಇನ್ನು ಬದುಕಿರುವ ನಾವು ಮೃತರಾಗಿರುವ ಇತರರಿಗಿಂತಲೂ ಮುಂದಿನವರಾಗುವುದಿಲ್ಲ. ಆಜ್ಞಾಘೋಷವಾದಾಗ, ಪ್ರಧಾನ ದೂತನ ಧ್ವನಿಯು ಕೇಳಿ ಬಂದಾಗ
ದೇವರ ತುತ್ತೂರಿ ನಾದಗೈದಾಗ ಪ್ರಭುವೇ ಸ್ವರ್ಗದಿಂದ ಇಳಿದು ಬರುತ್ತಾರೆ. ಆಗ ಕ್ರಿಸ್ತಸ್ಥರಾಗಿ ಮೃತರಾದವರು, ಕ್ರಿಸ್ತಸ್ಥರಾಗಿ, ಅವಿವೇಕಿಗಳಾಗಿ ಅಲ್ಲ, ನಾಸ್ತಿಕರಾಗಿ ಅಲ್ಲ, ಕ್ರಿಸ್ತಸ್ಥರಾಗಿ, ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಮೃತರಾದವರು ಮೊದಲು ಎದ್ದು ಬರುತ್ತಾರೆ. ಆಮೇಲೆ ಇನ್ನೂ ಬದುಕು ಇರುವ ನಾವು ಎದ್ದು ಬಂದವರೊಡನೆ ಆಕಾಶ ಮಂಡಲದಲ್ಲಿ ಪ್ರಭುವನ್ನು ಎದುರುಗೊಳ್ಳಲು ಮೇಘಾರೂಢರಾಗಿ ಮೇಲಕ್ಕೆ ಒಯ್ಯಲ್ಪಡುತ್ತೇವೆ. ಹೀಗೆ ಸರ್ವದಾ ನಾವು ಪ್ರಭುವಿನೊಂದಿಗೆ ಇರುತ್ತೇವೆ. ಆದುದರಿಂದ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳಿರಿ. ದೇವರ ವಾಕ್ಯ ಸಂತೈಸುವ ವಾಕ್ಯ. ಅದಕ್ಕಾಗಿ ನಾವು ಹೇಳ್ತೀವಿ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. ನೋಡಿ, ದೇವರು ನಮ್ಮನ್ನು ಸಂತೈಸುತ್ತಾರೆ. ದೇವರ ವಾಕ್ಯ ನಮ್ಮನ್ನು ಸಂತೈಸುತ್ತದೆ, ನಮ್ಮನ್ನು ವಿವೇಕಿಗಳಾಗಿ ಮಾಡುತ್ತದೆ. ಅದಕ್ಕೆ ಇವತ್ತು ಘೋಷಣೆಯಲ್ಲಿ ಹಾಡಿದೆವು, ಸದಾ ಸಿದ್ಧರಾಗಿರಿ, ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು. ಆತ್ಮೀಯರೇ, ಇವತ್ತು ನಮಗೊಂದು ಅವಕಾಶ ಇರಬಹುದು. ನೀವು ನೋವಿನಲ್ಲಿ, ದುಃಖದಲ್ಲಿ, ಬೇನೆಯಲ್ಲಿ, ಬವಣೆಯಲ್ಲಿ ಇರಬಹುದು. ಸಾಲ, ಸೋಲು, ಕೇಸ್ಗಳು ನಿಮ್ಮ ಮೇಲೆ ಇರಬಹುದು. ಭಯಪಡಬೇಡಿ, ಯೇಸುವಿನಲ್ಲಿ ವಿಶ್ವಾಸಬೇಡಿ. ಹಾಸಿಗೆಯಲ್ಲಿ, ವೀಲ್ ಚೇರ್ ಅಲ್ಲಿ ಇರಬಹುದು, ಕೋವಿಡ್ ಕ್ವಾರಂಟೈನ್ ಆಗಿ ಇರಬಹುದು, ಕಷ್ಟಗಳು ನಿಮಗೆ ಇರಬಹುದು. ಭಯಪಡಬೇಡಿ. ಯೇಸು ಇವತ್ತು ನಮಗೆ ಧೈರ್ಯ ಕೊಡ್ತಾ ಇದ್ದಾರೆ. ಯೇಸು ನಮಗೆ ಒಂದು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ. ಆ ಸುಜ್ಞಾನವೇ ಯೇಸು ದೇವ. ಆ ಯೇಸುವನ್ನು ನಾವು ಗಳಿಸಿಕೊಳ್ಳುತ್ತೇವೆ ಈ ದಿವ್ಯ ಬಲಿ ಪೂಜೆಯ ಮೂಲಕ. ಈ ರೊಟ್ಟಿ ರಸ ಅರ್ಪಿಸುವಾಗ, ಯೇಸುವಿನ ಶರೀರ ಮತ್ತು ರಕ್ತವಾಗಿ ಮಾರ್ಪಟ್ಟು ನಾವು ಭುಜಿಸುವಾಗ, ಆರಾಧಿಸುವಾಗ ನಾವು ಕೂಡ ಆ ಶಕ್ತಿಯಲ್ಲಿ ತುಂಬಲ್ಪಡುತ್ತೇವೆ, ದೇವರ ಕೃಪೆಯಲ್ಲಿ ತುಂಬಲ್ಪಡುತ್ತೇವೆ. ಮತ್ತು ನಾವು ವಿವೇಕಿ ಆ ಕನ್ಯೆಯರ ಹಾಗೆ ಜೀವಿಸಿ ಆ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗುತ್ತೇವೆ. ಅಂತ ವರ, ಕೃಪೆ ಇಂದಿನ ಈ ಶುಭ ವಾರ್ತೆಯಲ್ಲಿ ನಮಗೆ ಲಭ್ಯವಾಗಲಿ, ಈ ದಿವ್ಯ ಬಲಿ ಪೂಜೆಯ ಮೂಲಕ ನಮಗೆ ಲಭ್ಯವಾಗಲೆಂದು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ಸ್ತುತಿಗೆ ಪಾತ್ರನು ಆದ ಪ್ರಭು ಯೇಸು, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ಸುವಾರ್ತೆ ನಮಗೆ ನಂಬಿಕೆ, ನಿರೀಕ್ಷೆಯನ್ನು ಹೆಚ್ಚಿಸುವಂತ ಸುವಾರ್ತೆ, ನಮ್ಮನ್ನು ಸಿದ್ಧರಾಗಲು ಕರೆ ನೀಡಿದ ಸುವಾರ್ತೆ. ಯೇಸುವೆ, ಎಷ್ಟೋ ಮಂದಿ ಇವತ್ತು ವೆಂಟಿಲೇಟರ್ ಅಲ್ಲಿ ಇದ್ದಾರೆ, ICU ಇದ್ದಾರೆ, ವೀಲ್ ಚೇರ್ ಅಲ್ಲಿ ಇದ್ದಾರೆ, ಹಾಸಿಗೆಯಲ್ಲಿದ್ದಾರೆ. ಎಷ್ಟೋ ವರ್ಷದಿಂದ ಪಾರ್ಶ್ವವಾಯು ರೋಗ ಹೊಡೆದು ದೇಹದಲ್ಲಿ ಶಕ್ತಿ ಇಲ್ಲದೆ ಬೆಡ್ ಅಲ್ಲಿ ಮಲಗಿದ್ದಾರೆ. ಕರುಣೆಯಾಗಿ ಯೇಸುವೆ, ಮರಣಾಂತಿಕ ಕಾಯಿಲೆಯಿಂದ ಕೀಮೋಥೆರಪಿ ಮಾಡಿ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ಬಳಲ್ತಾ ಇದ್ದಾರೆ. ದೇವ, ಈ ದೇಹ, ಆತ್ಮ, ಮನಸ್ಸು ಅಭಿಷೇಕಗೊಳ್ಳಲಿ, ನಿನ್ನ ಸುಜ್ಞಾನದಿಂದ ತುಂಬಲ್ಪಡಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಎಲ್ಲ ವೈದ್ಯರ ಮೇಲೆ, ದಾದಿಯಂದಿರ ಮೇಲೆ, ವಿಶ್ವದ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಈ ಸ್ವಾರ್ಥ ಯಾರು ಆಲಿಸುತ್ತಾರೋ ಅವರೆಲ್ಲರೂ ದೇವರ ಪ್ರೀತಿಯಲ್ಲಿ ತುಂಬುವಂತಾಗಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ನಾಮದಲ್ಲಿ ನಿಮಗೆ ಬಿಡುಗಡೆ, ಯೇಸು ನಾಮದಲ್ಲಿ ಸೌಖ್ಯ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಆಮೇನ್. ಈಗ ನಾವು ನಮ್ಮ ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು, ಭೂಮಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು
ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರೆಯುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ. ನಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಜಗದ್ಗುರುಗಳಿಗೆ ಆರೋಗ್ಯ ಭಾಗ್ಯ ಮತ್ತು ಈ ಪವಿತ್ರ ಸಭೆಯನ್ನು ಮುನ್ನಡೆಸಲು ಬೇಕಾದ ಪವಿತ್ರಾತ್ಮರ ವಿಶೇಷ ವರದಾನ, ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಧರ್ಮ ಭಗಿನಿಯರು ದೇವರ ಕರೆಗೆ ಯೋಗ್ಯವಾಗಿ ಜೀವಿಸುತ್ತಾ ಪವಿತ್ರ ಸುವಾರ್ತೆಗೆ ಸಾಕ್ಷಿಯಾಗುವ ಭಾಗ್ಯವನ್ನು ಮತ್ತು ಧೈರ್ಯವನ್ನು ಅವರಿಗೆ ದಯಪಾಲಿಸಿರೆಂದು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ಕುಟುಂಬದಲ್ಲಿರುವ ಹಿರಿಯರು, ದಂಪತಿಗಳು, ವೃದ್ಧಾಪ್ಯದಲ್ಲಿರುವವರು, ಹಾಸಿಗೆಯಲ್ಲಿರುವವರು, ಅನಾರೋಗ್ಯದಲ್ಲಿರುವವರು, ಕೊರೋನಾ ಸಾಂಕ್ರಾಮಿಕ ಕಾಯಿಲೆಯ ನಿಮಿತ್ತ ಕಷ್ಟದಲ್ಲಿರುವ ಕುಟುಂಬಗಳ ಮೇಲೆ ಕರುಣೆ ತೋರಿರಿ. ಆರೋಗ್ಯ ಭಾಗ್ಯ ಮತ್ತು ಆದಾಯ ಎರಡನ್ನೂ ನಮಗೆ ದಯಪಾಲಿಸಿರಿ. ಕುಟುಂಬಗಳ ಸಮಸ್ಯೆಯನ್ನು ನಿವಾರಿಸಿರಿ. ಕುಟುಂಬಗಳ ಮಧ್ಯೆ ಶಾಂತಿ, ಸಾಮರಸ್ಯ, ಸಮಾಧಾನ ಇಳಿದು ಬರಲಿ. ದಂಪತಿಗಳು, ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯವನ್ನು, ಕುಟುಂಬದಲ್ಲಿನ ಯುವಕ ಯುವತಿಯರನ್ನು ವಿಶೇಷವಾಗಿ ನಿಮ್ಮ ಕರುಣೆಯಿಂದ ತುಂಬಿ ಒಳ್ಳೆಯ ಭವಿಷ್ಯವನ್ನು ರೂಪಿಸುವಂತೆ ಅವರನ್ನು ಆಶೀರ್ವದಿಸಿರಿ. ಕುಟುಂಬದಲ್ಲಿ ವಿಶ್ವಾಸ, ಪ್ರಾರ್ಥನೆಯಲ್ಲಿ ಜೀವಿಸಲು ಬೇಕಾದ ವರದಾನವನ್ನು ಕರುಣಿಸಿ ವಿಶ್ವದ ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸಬೇಕೆಂದು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಎಲ್ಲ ಸರಕಾರಗಳಿಗಾಗಿ ಪ್ರಾರ್ಥಿಸೋಣ. ಆಯ್ಕೆಯಾದ ಎಂಪಿಗಳು, ಎಂಎಲ್ಎಗಳು ಹಾಗೂ ಆಡಳಿತವನ್ನು ನಡೆಸುತ್ತಿರುವ ಪಕ್ಷಗಳು, ವಿಶ್ವದಲ್ಲಿ ಆಡಳಿತ ನಡೆಸುತ್ತಿರುವ ಪ್ರತಿಯೊಬ್ಬರು, ಪ್ರಧಾನಮಂತ್ರಿಗಳು, ಅಧ್ಯಕ್ಷರು, ಗವರ್ನರ್ಗಳು, ಮುಖ್ಯಮಂತ್ರಿಗಳು, ರಾಜರು, ರಾಣಿಯರು ಒಳ್ಳೆಯ ರೀತಿಯಲ್ಲಿ ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಮಾಡಲು ಮತ್ತು ಎಲ್ಲರನ್ನು ಪ್ರೀತಿಸಲು, ಶಾಂತಿ ಸಮಾಧಾನದತ್ತ ತಮ್ಮ ದೇಶವನ್ನು ಕೊಂಡೊಯ್ಯಲು, ಸಮೃದ್ಧಿಯತ್ತ ಕೊಂಡೊಯ್ಯಲು ಬೇಕಾದ ಕೃಪೆಯನ್ನು ದಯಪಾಲಿಸಿರೆಂದು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಪ್ರಾರ್ಥಿಸೋಣ. ಈ ಕೋವಿಡ್ ಸಾಂಕ್ರಾಮಿಕ ರೋಗ ವಿಶ್ವದ ಎಲ್ಲೆಡೆ ಮತ್ತೆ ಹರಡ್ತಾ ಇರುವ ಸಂದರ್ಭದಲ್ಲಿ ಈ ವಿಶ್ವದ ಮೇಲೆ ಕರುಣೆ ತೋರಿರಿ. ಈ ಸಾಂಕ್ರಾಮಿಕ ಕಾಯಿಲೆಯಿಂದ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಈ ವಿಶ್ವವನ್ನು ರಕ್ಷಿಸಿರಿ. ಶೀಘ್ರವೇ ಇದಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಂತಾಗಲಿ. ಪ್ರಭುವಿನ ಪ್ರೀತಿ ಹಾಗೂ ಪ್ರಭುವಿನ ಸ್ವಾರ್ಥೆಯ ಆಶೀರ್ವಾದದ ಮೂಲಕ ಪ್ರತಿಯೊಬ್ಬರು ಸೌಖ್ಯ ಹೊಂದುವಂತಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶೇಷವಾಗಿ ಈ ದಿವ್ಯ ಬಲಿಪೂಜೆಯನ್ನು ಇವತ್ತು ನನ್ನ ಜೊತೆಗೆ ಅರ್ಪಿಸುತ್ತಿರುವ ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ, ನಿಮ್ಮ ಕುಟುಂಬಗಳಲ್ಲಿರುವ ಎಲ್ಲ ಸಮಸ್ಯೆಗಳ ನಿವಾರಣೆಗಾಗಿ, ಯಾರು ಹಾಸಿಗೆಯಲ್ಲಿದ್ದಾರೆ, ವೀಲ್ ಚೇರ್ ಅಲ್ಲಿದ್ದಾರೆ, ಅವರು ಸಂಪೂರ್ಣ ಸೌಖ್ಯಕ್ಕಾಗಿ, ಮಾರಣಾಂತಿಕ ವ್ಯಾಧಿಯಿಂದ ಸೌಖ್ಯ ಹೊಂದುವುದಕ್ಕಾಗಿ, ವೆಂಟಿಲೇಟರ್ ಆಸ್ಪತ್ರೆಯಲ್ಲಿ ಐಸಿಯುಯಲ್ಲಿರುವವರು, ಕ್ವಾರಂಟೈನ್ ಆಗಿರುವವರು ಸಂಪೂರ್ಣ ಸೌಖ್ಯ ಹೊಂದುವುದಕ್ಕಾಗಿ ಮತ್ತು ನಿಮ್ಮೆಲ್ಲರ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಒಂದು ನಿಮಿಷ ಮೌನವಾಗಿದ್ದು ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ತಂದೆಯೇ, ನೀವು ಪ್ರೀತಿ ಸ್ವರೂಪಿ ದೇವರು, ನಮ್ಮನ್ನು ಸದಾ ಪ್ರೀತಿಸುತ್ತೀರಿ. ಆ ಪ್ರೀತಿಯ ಸಂಕೇತವಾಗಿ ಪ್ರಭುವನ್ನು ನಮ್ಮ ರಕ್ಷಕನನ್ನಾಗಿ ದಯಪಾಲಿಸಿದಕ್ಕಾಗಿ ವಂದಿಸುತ್ತೇವೆ. ಇದು ಯೇಸು ನಾಮದಲ್ಲಿ ನಾವು ಕೇಳಿಕೊಂಡ ಪ್ರತಿಯೊಂದಕ್ಕೂ ಸದುತ್ತರವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರರು, ನಮ್ಮ ರಕ್ಷಕರು ಆದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕಾಣಿಕೆಯ ತನು ಮನ ತನು ಮನ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ರಹಸ್ಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಾವು ನಿಮಗರ್ಪಿಸಲು ಇಲ್ಲಿ ತಂದಿರುವ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ನಿಮ್ಮ ಪುತ್ರರ ಯಾತನೆಯನ್ನು ಈ ರಹಸ್ಯದಲ್ಲಿ ಆಚರಿಸುತ್ತಾ ಅದನ್ನು ನಮ್ಮ ಪ್ರೀತಿಪೂರ್ವಕ ಭಕ್ತಿಯಿಂದ ಗೌರವಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ನ್ಯಾಯವೂ ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಏಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಏರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು, ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ
ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ.
ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿದಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ. ಓ ಯೇಸು, ನಾಕಾದಿಹೇ, ನನಗಾಗಿ ಜಗಕ್ಕಿಂದು ಬಾ. ನೀನಿತ್ತ ಈ ಜೀವಕ್ಕೆ ಶ್ರುತಿಯಾಗಿ ಬೆಳಕಾಗಿ ಬಾ. ಈ ಜಗದ ಕ್ಷಣ ಮೋಹವ ಮರೆ ಮಾಡ ನನ್ನೊಳಗೆ ಬಾ. ಓ ಯೇಸು, ನಾಕಾದಿಹೇ, ನನಗಾಗಿ ಜಗಕ್ಕಿಂದು ಬಾ. ಕರುಣಾಳು ಬೆಳಕಾಗಲು ഇരുಳೆಲ್ಲ ಹಗಲಾಯಿತು. ಕರುಣಾಳು ಬೆಳಕಾಗಲು ഇരുಳೆಲ್ಲ ಹಗಲಾಯಿತು. ನಿನ್ನೊಲವು ನನಗಾಗಲು ಜಗವೆಲ್ಲ ನನದಾಯಿತು. ನಿನ್ನೊಲವು ನನಗಾಗಲು ಜಗವೆಲ್ಲ ನನದಾಯಿತು. ನಿನ್ನ ಪ್ರೀತಿಗೆ, ನಿನ್ನ ಪ್ರೇಮಕ್ಕೆ ನನ್ನ ಬಾಳೆಲ್ಲ ಮನಸೋತಿತು. ಪ್ರಭು ಯೇಸು ಆಧ್ಯಾತ್ಮಿಕವಾಗಿ ನಮ್ಮೊಳಗಡೆ ಆಗಮಿಸಿದ್ದಾರೆ. ಅವರ ಪ್ರೀತಿಯಿಂದ ನಮ್ಮನ್ನು ತುಂಬಿದ್ದಾರೆ. ನಮ್ಮೊಳಗಡೆ ಇರುವ ಬಲಹೀನತೆಯನ್ನು ಅವರು ದೂರ ಮಾಡಿದ್ದಾರೆ. ಹೊಸ ಸ್ಫೂರ್ತಿ, ಚೈತನ್ಯ, ಹುಮ್ಮಸ್ಸು ನಮಗೆ ದಯಪಾಲಿಸಿದ್ದಾರೆ. ಈ ಪರಮ ಪ್ರಸಾದ ನಮಗೆ ಸೌಖ್ಯ, ಬಿಡುಗಡೆ, ಆಶೀರ್ವಾದ. ನಮ್ಮೊಳಗಡೆ ಆಗಮಿಸಿದ ಯೇಸುವನ್ನು ನಾವು ವಂದಿಸೋಣ. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೆ ನಮನ, ಯೇಸುವೇ ನಮನ, ಯೇಸುವೆ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ನಮ್ಮ ಎರಡು ಕರಗಳನ್ನು ಮೇಲೆತ್ತಿ ನಮ್ಮ ಹೃದಯದಲ್ಲಿ ಆಗಮಿಸಿದ ಯೇಸುವಿಗೆ ನಾವು ವಂದನೆ ಸಲ್ಲಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ, ನಾವು ಸ್ವೀಕರಿಸಿದ ಪರಮ ಪ್ರಸಾದದ ದಿವ್ಯ ಶಕ್ತಿಯಿಂದ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿದ ಎಲ್ಲರ ಮೇಲೆ ಕರುಣೆ ಬೀಳಲಿ. ಈ ಪರಮ ಪ್ರಸಾದದ ಶಕ್ತಿಯಿಂದ ಎಲ್ಲ ರೋಗ ರುಜಿನಗಳು, ಅಂಧಕಾರ ಶಕ್ತಿಗಳು, ಕೋವಿಡ್ ಸೋಂಕುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಮುಗಿಯಲಿ. Touch them, Lord. Anoint them, Lord. Heal them, Lord. Bless them, Lord. ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆ, ದಯೆ, ಆಶೀರ್ವಾದ ಇಳಿದು ಬರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೆನ್. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪವಿತ್ರ ಕೊಡುಗೆಯಿಂದ ಪೋಷಿತರಾದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತಾ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ.
ಹೀಗೆ ನಿಮ್ಮ ಸ್ವರ್ಗೀಯ ಶಕ್ತಿಯಿಂದ ತುಂಬಿದವರಲ್ಲಿ ಸಮಗ್ರತೆಯ ಕೃಪಾವರವು ನಿಮ್ಮ ಪವಿತ್ರಾತ್ಮರ ಧಾರೆಯಿಂದ ಸದಾ ಉಳಿಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಈ ದಿವ್ಯ ಬಲಿ ಪೂಜೆ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಸರ್ವಶಕ್ತ ದೇವರು ಸಕಲ ಆಪತ್ತುಗಳಿಂದ ನಿಮ್ಮಿಂದ ದೂರ ಮಾಡಿ ಕರುಣೆಯಿಂದ ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮ್ಮ ಮೇಲೆ ಸುರಿಸಲಿ. ದೇವರು ತಮ್ಮ ವಾಕ್ಯಗಳಿಗೆ ನಿಮ್ಮ ಹೃದಯಗಳು ಏಕಾಗ್ರತೆಯಿಂದ ಕಿವಿಗೊಡುವಂತೆ ಮಾಡಿ ನಿತ್ಯಾನಂದದಿಂದ ಅವುಗಳನ್ನು ತುಂಬಲಿ. ದೇವರು ನೀವು ಉಳಿತನ್ನು ಯೋಗ್ಯವಾದುದನ್ನು ಸದಾ ಅರಿತು ದೇವರ ಆಜ್ಞೆಗಳ ಪಥದಲ್ಲಿ ಸಾಗಲು ಸದಾ ಹಾತೊರೆಯುತ್ತಾ ಸ್ವರ್ಗೀಯ ಸದಸ್ಯರೊಡನೆ ಸಹಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯೇ ಮಾತೆ, ಯೇಸುವಿನ ತಾಯಿಯೇ, ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ದಾರಿ ಕಾಣದೆ ಅಲೆದಾಗ, ಮುಳ್ಳಲ್ಲಿ ಸಿಲುಕಿ ಕರೆದಾಗ, ದಾರಿ ಕಾಣದೆ ಅಲೆದಾಗ, ಮುಳ್ಳಲ್ಲಿ ಸಿಲುಕಿ ಕರೆದಾಗ, ಒಳ್ಳೆಯ ಕುರುಬ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಒಳ್ಳೆಯ ಕುರುಬ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯೇ ಮಾತೆ, ಯೇಸುವಿನ ತಾಯಿಯೇ, ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ.